ರಾಜ್ಬಿ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಗರುಡಗಮನ ವೃಷಭಾವನ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಹಿಟ್ ಎನಿಸಿಕೊಂಡಿತ್ತು. ಇದೀಗ ಕೆಲವು ದಿನಗಳ ಹಿಂದೆ OTTಯಲ್ಲಿ ಬಿಡುಗಡೆಯಾಗಿದ್ದು ಅಲ್ಲಿಯೂ ಅಬ್ಬರಿಸಿ ಬೊಬ್ಬರಿತಾ ಇದೆ. G5 ಕನ್ನಡದಲ್ಲಿ ಜನವರಿ 13ರಂದು ಈ ಸಿನಿಮಾ ಬಿಡುಗಡೆಯಾಗಿತ್ತು. ಬಿಡುಗಡೆಯಾಗಿ 3 ದಿನ ಪೂರ್ಣಗೊಳ್ಳುವ ಹೊತ್ತಿಗೆ 8 ಕೋಟಿಗೂ ಹೆಚ್ಚು ನಿಮಿಷಗಳಷ್ಟು ಸಿನಿಮಾ ಸ್ಟ್ರೀಮಿಂಗ್ ಆಗಿದೆ. ಇದು ಸಾಮಾನ್ಯದ ದಾಖಲೆಯಲ್ಲ. ಚಿತ್ರಮಂದಿರಗಳಲ್ಲಿ ಕಲೆಕ್ಷನ್ ಆಧಾರದಲ್ಲಿ ಹಿಟ್ ಫ್ಲಾಪ್ ಲೆಕ್ಕ ಹಾಕಿದಂತೆ OTTಗಳಲ್ಲಿ ಸಿನಿಮಾ ಎಷ್ಟು ಬಾರಿ ನೋಡಲ್ಪಟ್ಟಿತು ಅಥವಾ ಎಷ್ಟು ನಿಮಿಷಗಳ ಕಾಲ ಸ್ಟ್ರೀಮ್ ಆಯಿತು ಎಂದು ಲೆಕ್ಕ ಹಾಕಲಾಗುತ್ತೆ. G5 OTTಯಲ್ಲಿ ಬಿಡುಗಡೆಯಾಗಿರುವ ಈ ಸಿನಿಮಾ ಈವರೆಗೆ 8 ಕೋಟಿ ನಿಮಿಷ ಅಂದ್ರೆ 13.33 ಲಕ್ಷ ಗಂಟೆಗೂ ಹೆಚ್ಚು ಕಾಲ ಸ್ಟ್ರೀಮಿಂಗ್ ಆಗಿದೆ. ದೇಶ ಮಾತ್ರವೇ ಅಲ್ಲದೆ ವಿದೇಶಗಳಲ್ಲೂ ಈ ಸಿನಿಮಾವನ್ನು ಜನ ಮುಗಿಬಿದ್ದು ನೋಡ್ತಿದ್ದಾರೆ. G5 OTTಯಲ್ಲಿ ಬಿಡುಗಡೆಯಾಗಿದ್ದ ಮತ್ತೊಂದು ಕನ್ನಡ ಸಿನಿಮಾ ಬಜರಂಗಿ 2 ಕೂಡ ಬಹಳ ಚೆನ್ನಾಗಿ ಸ್ಟ್ರೀಮಿಂಗ್ ಆಗಿತ್ತು. 16 ದಿನಗಳಲ್ಲಿ 10 ಕೋಟಿ ನಿಮಿಷ ಸ್ಟ್ರೀಮ್ ಆಗಿತ್ತು. ಆದರೆ ಗರುಡಗಮನ ವೃಷಭಾವನ ಸಿನಿಮಾ ಕೇವಲ 3 ದಿನಗಳಲ್ಲಿ 8 ನಿಮಿಷ ಸ್ಟ್ರೀಮ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿದೆ. ಇನ್ನು ಇತ್ತೀಚೆಗೆ ಟಾಲಿವುಡ್ ನಿರ್ದೇಶಕ ದೇವಕಟ್ಟ ಈ ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. 2021ರಲ್ಲಿ ತೆರೆಕಂಡ ಭಾರತೀಯ ಚಿತ್ರಗಳ ಪೈಕಿ ಅತ್ಯುತ್ತಮ ಚಿತ್ರ ಗರುಡಗಮನ ವೃಷಭವಾಹನ. ನನಗೇನಾದ್ರೂ ಪವರ್ ಇರ್ತಿದ್ರೆ ಈ ಚಿತ್ರಕ್ಕೆ ನಾನು ಆಸ್ಕರ್ ಪ್ರಶಸ್ತಿ ನೀಡ್ತಿದ್ದೆ ಎಂದು ಹೇಳಿದ್ರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.